ಸ್ನೇಹಿತರೆ ನಮಸ್ಕಾರ, ಎಲ್ಲ ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದೆ, ನೀವು ಸಹ ಆರಾಮಾಗಿದೆ ಅಂದ್ಕೊಳ್ತೀನಿ. ನಾನು ಕಳೆದ ವಿಡಿಯೋ ನಾನು ತುಳುವಲ್ಲಿ ಮಾಡಿ ಹಾಕಿದ್ದೆ. ನಮ್ಮ ಮಂಗಳೂರಿನಲ್ಲಿರುವಂಥ ಒಂದು ಕೊರಗಜ್ಜ ಕ್ಷೇತ್ರದ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ನೀವೆಲ್ಲ ನೋಡಿದ್ರೆ ಅಂದ್ಕೊಳ್ತೀನಿ. ನಾನು ತುಂಬ ಜನಕ್ಕೆ ತುಳು ಅರ್ಥ ಆಗಿರಲಿಕ್ಕಿಲ್ಲ. ಅರ್ಥ ಆಗದಿದ್ದವರು ನನಗೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ಇನ್ನೊಂದು ಕನ್ನಡದಲ್ಲಿ ಕ್ಲೀನಾಗಿ ಅದನ್ನು ಹೇಳಿ ನನಗೆ ಇನ್ನೊಂದು ವೀಡಿಯೋನ ಹಾಕ್ತೀನಿ ಬೇಕಾದ್ರೆ. ನಾನು ಆ್ಯಕ್ಚುಲಿ ಇವತ್ತಿನ ವೀಡಿಯೋ ಮಾಡಲಿಕ್ಕೆ ಉದ್ದೇಶ ಏನು ಅಂತಂದರೆ, ನಾವು ಹಲವಾರು ದೇವಸ್ಥಾನಗಳಿಗೆಲ್ಲ ವಿಸಿಟ್ ಮಾಡ್ತೀವಿ, ಅಲ್ಲಿಯ ಆ ಕ್ಷೇತ್ರದ ಬಗ್ಗೆ ಹೇಳುವ ಅಂಥೇಳಿ. ಬಟ್ ನಮಗೆ ಎಲ್ಲ ಕಡೆನೂ ವೀಡಿಯೋ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ಹಾಗೆಯೇ ವೀಡಿಯೋನ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ನಾವು ಹಲವಾರು ಕಡೆ ವಿಸಿಟ್ ಮಾಡ್ತಾನೇ ಇರ್ತೀವಿ. ನಾನು ನಿನ್ನೆ ಕೊರಗಜ್ಜನ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಬೆಳಿಗ್ಗೆ ನಾವೊಂದು 3 ದೇವಸ್ಥಾನಗಳಿಗೆ ಹೋದ್ವಿ. 3 ದೇವಸ್ಥಾನಗಳಿಗೆ ಹೋದಾಗಲೂ ನಮಗೆ ಬಂದಿರೋಂಥ ಉತ್ತರ ಒಂದೇ: ಇವತ್ತು ಬೇಡ, ಇನ್ನೊಮ್ಮೆ ಬನ್ನಿ, ಅಥವಾ ನಾವು ಯಾರ ಹತ್ರ ಅದು ಪರ್ಮಿಷನ್ ತಗೋಬೇಕು, ಅವ್ರ ಹತ್ರ ಕೇಳಿ ಇವ್ರ ಹತ್ರ ಕೇಳಿ ಅಂತ ಫೋನ್ ನಂಬರ್ ಕೊಡೋದು, ಇಂಥದ್ದೇ ಆಗಿದೆ. ನಾನು ತುಂಬ ದೇವಸ್ಥಾನಗಳಿಗೆ ಹೋಗಿದ್ದೀನಿ. ಎಲ್ಲದೂ ಹೇಳೋದು ಇಷ್ಟೇ. ನಾನು ಪರ್ಟಿಕ್ಯುಲರಾಗಿ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಬೇಡ. ಯಾಕೆಂದರೆ ಅವರು ಹೇಳಿರುವಂಥವರಿಗೆ ಏನು ಪ್ರೆಷರ್ ಇದೆ ನಮ್ಗೆ ಗೊತ್ತಿಲ್ಲ. ನನಗೆ ಇನ್ನೊಂದು ತುಂಬ ಬೇಸರ ಆಗೋದೊಂದಿದೆ. ನಾವು ಹೋಗೋದು ಯಾಕಂದರೆ ನಮ್ಮ ಒಂದು ಊರಿನಲ್ಲಿರುವಂತಹ ಕ್ಷೇತ್ರಗಳಾಗಲಿ ದೇವಸ್ಥಾನಗಳಾಗಲಿ ಅವು ಬೆಳಕಿಗೆ ಬರಲಿ, ಎಲ್ಲರಿಗೆ ಜನಗಳಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾವು ವಿಡಿಯೋ ಮಾಡಲಿಕ್ಕೆ ಹೋಗ್ತೀವಿ. ಹೇಗೋ ನಾವು ಹೋಗಿ ದರ್ಶನ ಪಡೆದಿರ್ತೀವಿ. ಆ ದರ್ಶನವನ್ನು ನಮ್ಮ ವೀಕ್ಷಕರನ್ನು ನೀವು ಸಹ ಪಡೀಲಿ ಅನ್ನೋದು ನಮ್ಮ ಒಂದು ಅಭಿಪ್ರಾಯವಾಗಿರುತ್ತೆ. ಬಟ್ ನಾವು ಹೋದಾಗ ಅಲ್ಲಿ ನಮಗೆ ಅವಕಾಶಗಳು ಕೊಡ್ತಾ ಇಲ್ಲ. ತುಂಬ ಬೇಸರ ಅನಿಸುತ್ತೆ. ನಾನು ಕೆಲವಲ್ಲಿ ಕೇಳಿದಾಗ ಇನ್ನೊಂದು ರೀಸನ್ ಆಗಿದೆ. ನನಗೆ ಇವತ್ತೊಬ್ಬರು ಹೇಗೆ ಹೇಳಿದ್ರು, ಲಾಸ್ಟ್ ಟೈಮ್ ಯಾರೋ ಒಂದು ವೀಡಿಯೋ ಮಾಡಿದ್ರಂತೆ, ವೀಡಿಯೋ ಮಾಡಿ ಏನೋ ತುಂಬ ಬ್ಯಾಡ್ ಕಮೆಂಟ್ಗಳು ಬಂದಿತ್ತು, ಹಾಗಾಗಿ ನೀವು ಯಾರ ಹತ್ರ ನಾವು ಕೇಳಿ ಅಂತಂದರು. ಅವ್ರ ಹತ್ರ ಕೇಳಿ ಆಮೇಲೆ ಪರ್ಮಿಷನ್ ಕೊಟ್ಟರೆ ಮಾಡಿ ಅಂತಂದರು. ಇವರು ನಮ್ಮಿಂದ ಯಾವುದೂ ಅಭ್ಯಂತರ ಇಲ್ಲ, ಬಟ್ ನೀವು ಅವ್ರ ಹತ್ರ ಕೇಳಿಬಿಟ್ಟು ವೀಡಿಯೋನ ಮಾಡಿ ಹಾಗೆ ಅಂತೆಲ್ಲ ಹೇಳಿದ್ರು. ಯಾರೋ ಮಾಡಿದ್ದು ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಸರಿಯಲ್ಲ ಅಂತ ನಾನು ಅಂದ್ಕೊಳ್ತೀವಿ. ನಾವೊಂದು ದೇವಸ್ಥಾನ ಬಗ್ಗೆ ಹೋಗೋ ಮುಂಚೆ ಅಲ್ಲಿ ಪ್ಲೇಸ್ನೆಲ್ಲ ಹುಡುಕಿರ್ತೀವಿ. ಆ ಪ್ಲೇಸ್ ಇವತ್ತು ಹೋದ ಹಾಗೆ ನಾವು ಹುಡ್ಕೊಂಡು ಹೋದ್ವಿ. ಪ್ಲೇಸ್ ಗೊತ್ತು, ಬಟ್ ಆ ದಾರಿ ಗೊತ್ತಿಲ್ಲ. ದಾರಿಯೆಲ್ಲ ಹುಡ್ಕೊಂಡೆಲ್ಲ ಹೋದ್ವಿ. ಅಲ್ಲಿ ಹೋಗಿ ದೇವರಕ್ಕೆಲ್ಲ ದರ್ಶನ ಎಲ್ಲ ಮಾಡಿ ಮುಗಿಸಿ ಎಲ್ಲ ಆಗಿ ಅವ್ರಿಗೆ ಕೇಳುವಾಗ ಉತ್ತರ ನಮಗೆ ಈ ರೀತಿಯಾಗಿ ಬರುತ್ತೆ. ನನಗೆ ಇದೇನು ಫಸ್ಟ್ ಅಂತಲ್ಲ, ನಾನು ಆಲ್ಮೋಸ್ಟ್ ನನಗೊಂದು 3-4 ಸಲ ಆಗಿದೆ. ದಯವಿಟ್ಟು ನಾನು ಹೇಳ್ತೀನಿ, ಒಂದು ವೇಳೆ ಈ ವಿಡಿಯೋಗಳನ್ನ ನೋಡ್ತಿರೋರು ನಿಮ್ಮನೆ ಅಥವಾ ನಿಮ್ಮ ಊರಿಗೆ ನಾವೇನಾದರೂ ಬಂದರೆ ದಯವಿಟ್ಟು ಅವಕಾಶವನ್ನು ಕೊಡಿ ಅಂತ ಕೇಳ್ತೀವಿ. ನಾವು ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದಿಲ್ಲ, ಅಥವಾ ಈಗ ಬಂದಿರುವಂಥ ದೇವಸ್ಥಾನಕ್ಕೆ ನಾವು ಇನ್ನೊಂದು ಸರ್ತಿ 1 ವಾರ ಬಿಟ್ಟು ಬನ್ನಿ, 4 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ನಾವು ಪುನಃ ಅಲ್ಲಿಗೋಸ್ಕರ ಬರಲಿಕ್ಕಾಗೋದಿಲ್ಲ. ನಾವು ಇಲ್ಲಿಂದ ಎಲ್ಲೆಲ್ಲಿಯೋ ಹೋಗಿರ್ತೀವಿ. ಹಾಗಾಗಿ ಸ್ವಲ್ಪ ಅವಕಾಶಗಳನ್ನ ಕೊಟ್ಟರೆ ತುಂಬ ಒಳ್ಳೆಯದು ಅಂದ್ಕೊಳ್ತೀನಿ. ಒಂದು ವೇಳೆ ನಿಮ್ಮ ಮನೆ ಹತ್ತಿರ ಯಾವುದಾದ್ರು ದೇವಸ್ಥಾನಗಳಿದ್ದರೆ ಅಲ್ಲಿಗೆ ನಾವು ಬಂದು ಆ ಪುಣ್ಯಕ್ಷೇತ್ರವನ್ನು ಬೇರೆಯವ್ರಿಗೆ ತೋರಿಸ್ಬೇಕು ಅಂತ ನೀವು ಅಂದ್ಕೊಳ್ಳೋದಾದರೆ ದಯವಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಊರು ಹಾಗೆ ಯಾವ ದೇವಸ್ಥಾನ ಅಂತ ತಿಳಿಸಿ. ಖಂಡಿತವಾಗ್ಲೂ ಅಲ್ಲಿ ಸಹ ಬರುವಂಥ ಪ್ರಯತ್ನ ಪಡ್ತೀವಿ. ಬಟ್ ಈಗ ಸದ್ಯಕ್ಕೆ ನಾವು ದೂರ ಬರುವಂತಹ ಪ್ಲ್ಯಾನ್ ಯಾವುದಿಲ್ಲ. ಆಲ್ಮೋಸ್ಟ್ ನಾವು ಮಂಗಳೂರಿನ ಸುತ್ತಮುತ್ತಲಿರುವಂತಹ ದೇವಸ್ಥಾನಗಳಿಗೆ ಹೋಗುವಂಥ ಪ್ಲ್ಯಾನ್ ನಮ್ಮದಿದೆ. ಹಾಗೆ ಯಾರಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಮಲ್ಲಿನ ಒಂದು ದೇವಸ್ಥಾನದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿನ ಕೊಟ್ಟರೆ ನಿಮ್ಮಲ್ಲಿ ಸಹ ನಾವು ಬರ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಆದಷ್ಟು ಜನರಿಗೆ ಪರಿಚಯ ಆಗಲಿ ಅನ್ನೋದು. ಮೊದಲೆಲ್ಲ ಹೇಗೆ ಅಂತಂದರೆ ಹೆಚ್ಚು ಹೊರಗಡೆ ಹೋಗ್ತಿರಲಿಲ್ಲ ವಿಷಯಗಳು. ಬಟ್ ಇವಾಗ ಹಾಗಲ್ಲ. ಯೂಟ್ಯೂಬು, ಫೇಸ್ಬುಕ್ಕು, ಹಾಗೆಯೇ ಇನ್ಸ್ಟಾಗ್ರಾಮು, ಈಗ ಎಲ್ಲ ಮಾಧ್ಯಮಗಳ ಮುಖಾಂತರ, ಹಾಗೆಯೇ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಾವು ಮನೆಗೂ ಸಹ ತಲುಪಿಸ್ಬೋದು. ಇವತ್ತಿನ ದಿನದಲ್ಲಿ ಒಂದು ಟಿ ವಿಗಿಂತಲೂ ತುಂಬ ಪವರ್ಫುಲ್ ಆಗಿರೋದು ಅಂತಂದರೆ ಈ ಯೂಟ್ಯೂಬು, ಫೇಸ್ಬುಕ್ಕು ಹಾಗೆ ಇನ್ಸ್ಟಾಗ್ರಾಮ್. ಪ್ರತಿಯೊಬ್ಬರು ನೋಡ್ತಾರೆ. ಟಿ ವಿ ನೋಡಲಿಕ್ಕೆ ಟೈಮ್ ಇಲ್ದಿದ್ದವನು ಸಹ ಫೇಸ್ಬುಕ್ ಅಥವಾ ಈ ಯೂಟ್ಯೂಬನ್ನು ನೋಡ್ತಾರೆ. ಹಾಗಾಗಿ ದಯವಿಟ್ಟು ಸ್ವಲ್ಪ ಅವಕಾಶಗಳನ್ನ ಮಾಡಿಕೊಡಿ. ಎಲ್ಲ ಕಡೆ ಹೌದು, ನಾನು ನೋಡಿದ್ದೀನಿ, ಕೆಲವು ಕಡೆ ವೀಡಿಯೋ ಮಾಡಬೇಡಿ ಅಂಥೇಳಿ ಹಾಕಿರ್ತಾರೆ. ಬಟ್ ಪರ್ಮಿಷನ್ನ ಕೊಡಬೇಕಾಗತ್ತೆ. ನೀವು ಕಂಡೀಷನ್ ಹಾಕ್ಬೋದು. ನನ್ನ ಪ್ರಕಾರ ಮೂರ್ತಿಯ ಒಂದು ಚಿತ್ರೀಕರಣವನ್ನು ಮಾಡಬೇಡಿ ಅಥವಾ ವೀಡಿಯೋನ ಮಾಡಬೇಡಿ ಅಂತೇಳಿ ನೀವು ಹೇಳ್ಬೋದು. ಅದು ಬಿಟ್ಟು ದೇವಸ್ಥಾನದಲ್ಲಿ ವೀಡಿಯೋ ಮಾಡಬೇಡಿ ಅಂತ ಹೇಳೋದು ಅಷ್ಟೊಂದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಹೇಳಿರೋದು ತಪ್ಪಾಗಿರ್ಬೋದು ಅಥವಾ ನನ್ನ ಯೋಚನೆ ಸಹ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಇದಕ್ಕೆ ನೀವೇನು ಅಂತೀರ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಆಗ ನನಗೆ ಗೊತ್ತಾಗುತ್ತೆ ನಾನು ಹೇಳಿ ಸರಿಯಾ ತಪ್ಪು ಅನ್ನೋದು.
ಎನಿವೇ ಸ್ನೇಹಿತರೆ, ನೋಡೋಣ ಮುಂದಿನ ದಿನಗಳಲ್ಲೆಲ್ಲ ಸರಿ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ. ನನಗಂತಲ್ಲ, ಯಾರೇ ಒಂದು ನಿಮ್ಮ ಊರಿಗೆ ಬಂದು ನಾವು ಹೀಗೆ ವಿಡಿಯೋ ಮಾಡ್ತೀವಿ ಅಂತಂದರೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡೋದು ತುಂಬ ಉತ್ತಮ ಅಂತ ನಾನು ಅಂದ್ಕೊಳ್ತೀನಿ. ಎನಿವೇ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.